ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಟೆಂಪಲ್ಗೆ ಹೋಗ್ತಿದ್ದೀನಿ. ಇವಾಗ ಪುತ್ತೂರು ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಪುತ್ತೂರು ಕಬಕ ನೋಡಿ. ಮತ್ತು ನನ್ನ ಜೊತೆಗೆ ಫ್ರೆಂಡ್ಸ್ ಇದ್ದಾರೆ ಇಬ್ಬರು ನೋಡಿಯಾ. ರೈಲ್ವೆ ಸ್ಟೇಷನ್ ಪುತ್ತೂರು ಕಬಕ. ಇವಾಗ ಟ್ರೈನಲ್ಲಿದ್ದೇವೆ. ಇವರಿಬ್ಬರು ನನ್ನ ಫ್ರೆಂಡ್ಸ್. ಮ್ಯಾಂಗ್ಳೂರ್ ಹೋಗ್ತಿದ್ದೇವೆ ನಾವು. ಕಬಕ ಟು ಮ್ಯಾಂಗ್ಳೂರ್ ಟ್ರೈನಲ್ಲಿ. ತುಂಬ ಟೈಮ್ ಆಯಿತು ಟ್ರೈನಲ್ಲಿ ಹೋಗದೆ. ಫುಲ್ಲಾಗಿದೆ, ಸೈಡ್ ಸೀಟೇ ಇಲ್ಲ. ಫುಲ್ ರಶ್ ಅಂತಲ್ಲ, ಸೈಡ್ ಸೀಟ್ ಇಲ್ಲ. ಫ್ರೆಂಡ್ ನಂದು. ಇವಾಗ ಮ್ಯಾಂಗ್ಳೂರ್ ರೀಚ್ ಆದ್ವಿ. ಮ್ಯಾಂಗ್ಳೂರ್ ರೈಲ್ವೆ ಸ್ಟೇಷನಲ್ಲಿ. ಟ್ರೈನ್ ಬರೋಣ ಅಂತಲ್ಲ, ವ್ಲಾಗ್ ಮಾಡಿದ್ರೆ ಹಾಗೇನೆ ಬರ್ಬೋದು. ಇವಾಗ ನಾವು ಹಂಪನಕಟ್ಟೆ ಪ್ಲೇಸ್ಗೆ ರೀಚ್ ಆದ್ವಿ. ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ನಾವು ಇವಾಗ ಕುದ್ರೋಳಿ ಟೆಂಪಲ್ಗೆ ರೀಚ್ ಆಗ್ತಾ ಬಂದ್ವಿ. ಆಟೋದಲ್ಲಿ ಹೋಗ್ತಾ ಇದ್ದೇವೆ. ನಾವಿವಾಗ ಟೆಂಪಲ್ ರೀಚ್ ಆದ್ವಿ. ಅವರಿಗೆ ಗೊತ್ತು. ಎಲ್ಲಿ? ಓ, ಇಲ್ಲಿ ಬೆಕ್ಕು ನೋಡಿ. ಮ್ಯಾವ್ ಮ್ಯಾವ್ ಪುಚ್ಚೆ.
ಇವಾಗ ಟೆಂಪಲ್ ಒಳಗಡೆ ಎಲ್ಲ ಹೋಗಿ ಬಂದು ಇನ್ನೂ ಹೊರಡುದು. ಉಂಟಲ್ಲ ಗರ್ಲ್ಸ್ ಇಯರಿಂಗ್ಸ್ ಎಲ್ಲ ಇದೆ. ಯಾವುದು? ಶುಭ, ಇಲ್ಲಿ ನೋಡು. ಯಪ್ಪ, ಇಲ್ಲಿ ಇಯರಿಂಗ್ಸ್ ನೋಡಿಯಾ? ಮ್ಯಾಂಗ್ಳೂರ್ ಪೇಟೆಯಲ್ಲಿ ನಡ್ಕೊಂಡು ಹೋಗ್ತಿದ್ದೇವೆ. ಎಂಥ ಬಿಸಿಲು ಅಂತ ಹೇಳಿದ್ರೆ ನಾವು ನಿಲ್ಲಿಕ್ಕೆ ಕೂಡ ಆಗ್ತಿಲ್ಲ, ಅಷ್ಟು ಬಿಸಿಲು ಕೂಡ. ಇವರು ಕೂಡ ಬೊಬ್ಬೆ ಆಗ್ತಿದ್ದಾರೆ, ಬೇಗ ಬೇಗ ಮನೆಗೆ ಹೋಗುವ ಅಂತ. ಹೋಟೆಲ್ ಜನ ಮತ್ತೆ ಹೋಟೆಲ್ಗೆ ಹೋಗ್ತಿದ್ದಾವೆ. ಇವಾಗ ಹೋಟೆಲ್ ಒಳಗಡೆ ಇದ್ದೇವೆ, ಬಂದಿಲ್ಲ, ವೇಟ್ ಮಾಡ್ತಾ ಇದ್ದೇವೆ. ಇವಾಗಷ್ಟೇ ಒಂದು ಐಟಮ್ ಬಂದಿದೆ, ಇನ್ನು ನಮಗೆ ಇಬ್ಬರಿಗೆ ಬರಲಿಕ್ಕೆ ಉಂಟು ಗೋಬಿದು. ಗೈಸ್, ಫೈನಲಿ ರೀಚ್ಡ್ ಪುತ್ತೂರು. ಈಗ ನಾನು ಮನೆಗೆ ರೀಚ್ ಆದೆ, ಇವಾಗ ರೀಚ್ ಆದಷ್ಟೇ. ಸರಿ, ಟಾಟಾ, ಬೈ ಬಾಯ್.